ಎಲ್ಲ ಭಕ್ತರಿಗೆ, ಕಲಾಭಿಮಾನಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾನು ಕುಮಾರಿ ಧನ್ಯಶ್ರೀ. ಪ್ರಸ್ತುತ ಶ್ರೀ ಚೀರುಪ ಭಗವತಿ ಕ್ಷೇತ್ರದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಗುರುಗಳ ಮಾರ್ಗದರ್ಶನದೊಂದಿಗೆ ತರಗತಿಯನ್ನು ನಡೆಸುತ್ತಿದ್ದೇನೆ. ಪ್ರಸ್ತುತ ಸೀನಿಯರ್ ವಿಭಾಗದ ಸಂಗೀತ ಶಿಕ್ಷಣವನ್ನು ವಿದುಷಿ ಶ್ರೀಮತಿ ನಾರಾಯಣಿ ಬೊಳ್ಳಾವರ್ ಇವರ ಬಳಿ ಪಡೆಯುತ್ತಿದ್ದೇನೆ. ನಮ್ಮ ಇಂದಿನ ಭಕ್ತಿಗಾನಾರ್ಪಣಂ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ನಲ್ಲಿ ಸಹಕರಿಸುತ್ತಿರುವವರು ಅಮ್ಮು ಮಾಸ್ಟರ್ ಹಾಗೂ ತಬಲದಲ್ಲಿ ಸಹಕರಿಸುತ್ತಿರುವವರು ಪ್ರಸನ್ನ ಕುಮಾರ್. ಇವರಿಗೂ ಸ್ವಾಗತವನ್ನು ಬಯಸುತ್ತಾ, ಇದೀಗ ಆದಿಪೂಜಿತನಾದ ಅದೃಷ್ಟದ ಅಧಿನಾಯಕನಾದ ಮಹಾಗಣಪತಿಯನ್ನು ಸ್ತುತಿಸುತ್ತಾ ತ್ಯಾಗರಾಜರ ರಚನೆಯ ಕೃತಿ ಹಾಡುತ್ತೇವೆ. ಅಭೀಷ್ಟ ವರದ ಶ್ರೀ ಮಹಾಗಣಪತಿ ಹಂಸಧ್ವನಿ ರಾಗದಲ್ಲಿ. ಅಭೀಷ್ಟ ವರದ ಶ್ರೀ ಮಹಾಗಣಪತಿ
ಇದೀಗ ನಮ್ಮ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಜಗತ್ಪೂಜಿತನಾದ ಹರಪುತ್ರ ಶ್ರೀ ವಿನಾಶಕನ ಕುರಿತಾದ ಮುಂದಿನ ಗೀತೆ ಜಗವಂದನ ಅಗಗಂಡನ ಹಂಸನಾದರಾಗದೆ. ಜಗವಂದನ ಅಗಗಂಡನ ನರಹಾರದರ ಶಿವನಂದನ ಜಗವಂದನ ಅಗಗಂಡನ ನರಹಾರದರ ಶಿವನಂದನ ಜಗವಂದನ ಅಗಗಂಡನ ಶಿವನಂದನ ಜಗವಂದನ ಗಣಪತಿ ಅಭ್ಯಾಸಗಾನ ರಚನೆಯಾದ ಪಾಶ್ಚಾತ್ಯ ಸಂಗೀತದ ಮೆರಗನ್ನು ಹೊಂದಿರುವ ಮುಂದಿನ ಪ್ರಸ್ತುತಿ ನೋಟುಸ್ವರ ಸಾಹಿತ್ಯ ನಮ್ಮ ವಿದ್ಯಾಲಯದ ಮಕ್ಕಳ ಕಡೆಯಿಂದ ಶಂಕರಾಭರಣರಾಗದೆ.
ಅನುಭವದಿ ಕದಲಿಯೊಳು ಬಲು ವಂಚುತ
ತೋರಿಸಯ್ಯ ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ವನಗ ಶಯನ ಶ್ರೀ ಪುರತಾರ ವಿಠಲ ವನಗ ಶಯನ ಶ್ರೀ ಪುರತಾರ ವಿಠಲ ಇನ್ನು ಪುಟಿಸದಿರು ಎನ್ನ ನಾರಾಯಣನಾಗಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯ ಉದಯ ದಾರಿ ತೋರಿಸಯ್ಯ ದಾರಿಯ ಉದಯ ದಾರಿ ತೋರಿಸಯ್ಯ ಅದರ ಮುರುಗಿರಿತ ಪಾದ ಸಿಗುವುದಯ್ಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಕಾರಣಿಕದ ಮಲ್ಲಿನೋರ ಬತ್ತು ತೂಲೆ ತಾರಕ ರಂಗ ಸನೀರ ಕೆತ್ತಿ ಬಂದೆ ಕಾರಣಿಕದ ಮಲ್ಲಿನೋರ ಬತ್ತು ತೂಲೆ ತಾರಕ ರಂಗ ಸನೀರ ಕೆತ್ತಿ ಬಂದೆ ಲೋಕೋಗೀಶ್ವರ ಸೇತದ ಬಲಿಮೆ ಮೋಗಿಡಿ ಉಮೆ ಮೆತ್ತಿ ನಮಸ್ದ ಮೈಮೆ ಲೋಕೋಗೀಶ್ವರ ಸೇತದ ಬಲಿಮೆ ಮೋಗಿಡಿ ಉಮೆ ಮೆತ್ತಿ ನಮಸ್ದ ಮೈಮೆ ಕಾರಣಿಕದ ಮಾಲಿನೋರ ಬತ್ತು ತೂಲೆ ತಾರಕ ರಂಗ ಸನೀರ ಕೆತ್ತಿ ಬಂದೆ ತಾರಕ ರಂಗ ಸನೀರ ಕೆತ್ತಿ ಬಂದೆ ಮೂಜಿ ಲೋಕದ ಕಷ್ಟ ಪರಿಹಾರೋಗಾದ ಆಜಿ ಮೋನೆದ ಚೋದಿ ಗೊದ ಬಾದೆಯಾದ ಮೂಜಿ ಲೋಕದ ಕಷ್ಟ ಪರಿಹಾರೋಗಾದ ಆಜಿ ಮೋನೆದ ಚೋದಿ ಗೊದ ಬಾದೆಯಾದ ಉದಿತ ದೃಷ್ಟಿ ಮಿರಿದ ಮುಚ್ಚಾನೆ ಕಾರಣಿಕದ
ಅವತಾರಿ ಕುಕ್ಕೆದ ಮಣ್ಣೆ ಉಳ್ಳಾಯಿಯಾದ ಕುಕ್ಕೆದ ಮಣ್ಣೆ ಉಳ್ಳಾಯಿಯಾದ ಜೋಗೆ ರಾತ್ರಿ ತೂಮೆ ಕಂಡ ಬುಳಾದ ಕುಕ್ಕೆದ ಮಣ್ಣೆ ಉಳ್ಳಾಯಿಯಾದ ಜೋಗೆ ರಾತ್ರಿ ತೂಮೆ ಕಂಡ ಬುಳಾದ ಕಾರಣಿಕದ ಬಾಲಿನೋರ ಬತ್ತು ತೂಲೆ ತಾರಕರಕ್ಕ ಸನೇರ ಕೆನ್ನಿ ಪಲ್ಲೆ ಲೋಕೋಗೇಶ್ವರ ಮುಂದೆ ಸೇಜದಾವರಿಗೆ ಹೋಗಿ ಉಮೆ ಬಿಟ್ಟಿ ತಪಸ್ಸಿದ ಮೈವೆ ಕಾರಣಿಕದ ಬಾಲಿನೋರ ಬತ್ತು ತೂಲೆ ತಾರಕರಕ್ಕ ಸನೇರ ಕೆನ್ನಿ ಪಲ್ಲೆ ತಾರಕರಕ್ಕ ಸನೇರ ಕೆನ್ನಿ ಪಲ್ಲೆ ತಾರಕರಕ್ಕ ಸನೇರ ಕೆನ್ನಿ ಪಲ್ಲೆ. ದೈವಗಳಲ್ಲಿ ಕೊರಗಜ್ಜ ದೇವರು ಒಬ್ಬರು ಅತ್ಯಂತ ಶಕ್ತಿಶಾಲಿ ಮತ್ತು ಜನಪರ ದೈವವಾಗಿ ಆರಾಧಿಸಲ್ಪಟ್ಟರು. ನ್ಯಾಯ ಮತ್ತು ಸತ್ಯದ ಸಂಕೇತವಾಗಿರುವ ಕೊರಗಜ್ಜನ ಕುರಿತಾದ ಮುಂದಿನ ಪ್ರಸ್ತುತಿ ತುಳುವನಾಡ ಮಣ್ಣ ದೈವ ಕೊರಗಜ್ಜ. ಿ
ಕೊರಗದನಿಯ ಕೊರಗದನಿಯ ವಾನದೇವರೇ ಬಲ್ಪುದಾರತಿ ಸ್ವಾಮಿಯ ಜಾಗ ವಾನದೇವರೇ ಬಲ್ಪುದಾರತಿ ಸ್ವಾಮಿಯ ಜಾಗ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಪ್ರಳಯ ಕಾಲದಲ್ಲಿ ಆಲನೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲನೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವಾರಿದಾಳ ಜನನಿ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವಕಾಲ ನದಿಯ ಮೇಲೆ ಬಿಡದೆ ನಿನ್ನ ಧರಿಸಿ ಬಂದೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಎಡಕ್ಕೆ ಭೂಮಿ ಬಲಗಿ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಗಿ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಕೊಡೆಯ ಮೇಲೆ ಲಘುವಿಯಾಗಿ ಬಿಡದೆ ಮುದ್ದಾಡಿ ಬಂದೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುರೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುರೆಂದು ಮಕ್ಕಳು ಮಕ್ಕಳ ಪಡೆದು ಕಂಗುಲಾತಿ ಪಡುವಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಎಂದೆಂದಿಗೂ ಮರೆ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಮರುಳು ಮಾಡಿಕೊಂಡೆ ಮಾಯಾದೇವಿಗೆ ಒಂಜಿ ನೆನಪದ ಕಾಣಿಕೆ ಪ್ರೀತಿಪೂರ್ವಕವಾದ ಸ್ವೀಕಾರ ಮಾಡ್ಕೊಡು ಮುಕ್ಲೇನ ಒಂಜಿ ಸಮೂಹ ಭಾವಚಿತ್ರ ಬರೀ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಂದಾಯ ಮಾಡ್ತೋದಿಲ್ಲ.